ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನನ್ನ ಜೊತೆ ಯೋಗದಲ್ಲಿ ವಿಶೇಷ ಸಾಧನೆ ಮಾಡಿರುವ ಶಿವಾನಿ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಬನ್ನಿ ಅವಳ ಸಾಧನೆ ಬಗ್ಗೆ ಅವಳ ಜೊತೆನೇ ಕೇಳೋಣ. ಹಾಯ್ ಶಿವಾನಿ. ನಮಸ್ತೆ. ನಮಸ್ತೆ. ಹೇಳು, ನಿನ್ನ ಬಗ್ಗೆ ನೀನೇ ಹೇಳಬೇಕಲ್ವಾ? ನನ್ನ ಹೆಸರು ಶಿವಾನಿ ಶೆಟ್ಟಿ. ನನ್ನ ಅಪ್ಪ ಅಮ್ಮಂದು ಹೆಸರು, ನನ್ನ ಅಪ್ಪ ಹೆಸರು ಶ್ರೀ ಬೇಲಂಜೆ ಶಿವಾನಂದ ಶೆಟ್ಟಿ ಹಾಗೂ ಶ್ರೀಮತಿ ಸುಜಾತಾ ಶೆಟ್ಟಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್, ಉಡುಪಿ. ನನ್ನ ಯೋಗ ಗುರು ಹೆಸರು ಕೆ ನರೇಂದ್ರ ಕಾಮತ್ ಕಾರ್ಕಳ. ಹೌದಾ? ಈಗ ನಿಮ್ಮ ಸ್ಕೂಲಲ್ಲಿ ಯೋಗಾಸನ ಹೇಳಿಕೊಡ್ತಿದ್ರಾ? ಇಲ್ಲ. ಮತ್ತೆ ನಿಮಗೆ ಯೋಗದಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು? ಅಪ್ಪ ಫಸ್ಟಿಗೆ ನನಗೆ ಹೇಳಿಕೊಡ್ತಾ ಇದ್ರು. ಅಪ್ಪ ಅಂದರು, ಯೋಗ ನನಗೆ ಅಸ್ತಮ ಇತ್ತು, ಯೋಗ ಕಲಿತ್ರೆ ಅಸ್ತಮ ಕಮ್ಮಿ ಆಗ್ತದೆ ಅಂತ. ಅಪ್ಪ ಪದ್ಮಾಸನ, ಭೂಮಾಸನ ಹೇಳಿಕೊಡ್ತಾ ಇದ್ರು. ಅದಕ್ಕೆ ಅಪ್ಪನ ಹತ್ರ ನಾನು ಹೇಳ್ತಾ ಇದ್ದೆ, ನಾನು ಡ್ರಾಯಿಂಗ್ ಕ್ಲಾಸ್ ಎಲ್ಲ ಇದೆ ನನ್ನ ಹತ್ರ, ನನಗೆ ಯೋಗ ಕ್ಲಾಸ್ ಬೇಕು ಅಂತ. ಅದಕ್ಕೆ ಅಮ್ಮನ ಹತ್ರ ಕೂಡ ಅಂದೆ. ಅಮ್ಮ ಅಂದರು, ಅಮ್ಮ ಶ್ರೇಷ್ಠವಾದ ಯೋಗ ಗುರುವನ್ನು ನಾನು ಇದು ಮಾಡ್ತೇನೆ, ಅದಕ್ಕೆ ಅಷ್ಟರವರೆಗೆ ಅಪ್ಪ ನಿಮಗೆ ಹೇಳಿಕೊಡ್ತಾರೆ. ಆಮೇಲೆ ಕಾರ್ಕಳಕ್ಕೆ ಹೋಗಿ ಮತ್ತೆ ಮೀಟ್ ಆಗಿ ಮತ್ತೆ ಅವರಂದರು, ವಾವ್ ನೀನು ಒಮ್ಮೆಲೆ ಒಳ್ಳೆ ಯೋಗಾಸನ ಮಾಡ್ತೀಯಲ್ಲ ಅಂತ. ಆಮೇಲೆ ಕೆಲವೊಂದು ಕಾಂಪಿಟೇಷನಿಗೆ ಎಲ್ಲ ಇದು ಮಾಡಿದೆ, ಫಸ್ಟ್ ಬಂದೆ, ಸೆಕೆಂಡ್ ಬಂದೆ. ಅದಕ್ಕೆ ನನಗೆ ಯೋಗದಲ್ಲಿ ತುಂಬ ಇಂಟ್ರೆಸ್ಟ್ ಬಂತು. ಹೌದು, ನಾನು ಪೇಪರಲ್ಲಿ ಓದಿದ್ದೆ ನೀನು 3 months ಗ್ಯಾಪಲ್ಲಿ ಸಾಧನೆ ಮಾಡಿದ್ಯಾ ಅಂತ. ಹೌದು, 3 months ಅಲ್ಲೇ. ಅದು ಹೇಗೆ ಸಾಧ್ಯ ಆಯಿತು? ಅಂದರೆ ನಾನು ಮೊದಲಿಂದ ಫ್ಲೆಕ್ಸಿಬಲ್, ನಾನು ಸರ್ಕಸ್ ಮಾಡ್ತಾ ಇದ್ದೆ ಮನೇಲಿ. ಅಮ್ಮ ಬೈತಾ ಇದ್ರು, ಅಂದರೆ ಮಾಡಬೇಡ ಅಂತ. ಇವಾಗ ಖುಷಿ ಆಗ್ತಿರ್ಬೋದಲ್ಲ, ಸಾಧನೆ ಆಯ್ತಲ್ಲ ಸರ್ಕಸ್ ಇಂದವೇ ಅಂತೇಳಿ. ಹೌದು. ಅಪ್ಪ ಬೈತಾ ಇರಲಿಲ್ಲ ಸರ್ಕಸ್ ಮಾಡುವಾಗ. ಅಪ್ಪಂಗೆ ಗೊತ್ತಿತ್ತು ನಾನು ಏನಾದರೂ ಸಾಧನೆ ಮಾಡಿದೆ ಅಂತ. ಅದಕ್ಕೆ ಅಪ್ಪ, ಈಗ ನಾನು ಸಾಧನೆ ಮಾಡಿದೆ, ಸ್ಟೇಟಲ್ಲಿ ನಾನು ಫಸ್ಟ್ ಬಂದೆ, ಸ್ಟೇಟಿಂದ ನ್ಯಾಷನಲಲ್ಲಿ ಫಸ್ಟ್ ಬಂದೆ, ಮತ್ತು ಇಂಟರ್ನ್ಯಾಷನಲಲ್ಲಿ 3rd ಬಂದೆ. ಅಂದರೆ ಅದು ಇಡೀ ವರ್ಲ್ಡ್ ಕಾಂಪಿಟೇಷನ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇನ್ನಷ್ಟು ಸಾಧನೆ ಮಾಡಬೇಕಲ್ವಾ? ಹೌದು. ಹೌದು. ಈಗ ಅಮ್ಮ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಾ, ಅಪ್ಪ ಜಾಸ್ತಿ ಸಪೋರ್ಟ್ ಇಬ್ರು ಮಾಡ್ತಿದ್ರಾ? ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಅಪ್ಪ ಸ್ವಲ್ಪ ದೂರ ಇದ್ದಾರೆ. ಅದಕ್ಕೆ ಅಮ್ಮ ಕಾರ್ಕಳಕ್ಕೆ ಕರ್ಕೊಂಡು ಹೋಗೋದು ಬಿಡೋದು ಅದು ಅಮ್ಮ ಮಾಡ್ತಾರೆ. ಹೌದು. ಈಗ ನಿಮ್ಮದು ಸ್ಕೂಲಲ್ಲಿ, ಈಗ ನೀನು ಇಷ್ಟೆಲ್ಲ ಹೆಸರುವಾಸಿಯಾಗಿದ್ಯಾ, ಸ್ಕೂಲಲ್ಲಿ ಹೇಗಿತ್ತು? ಸ್ಕೂಲಲ್ಲಿ BRK ಮೂರ್ತಿ ಸರ್ ಅಂತ ಅವರು ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು, ಅದು ನನಗೆ ತುಂಬ ಖುಷಿ ಇದೆ. ಆಮೇಲೆ ಅನಿತಾ ಮ್ಯಾಮ್, ಅವರು ಪ್ರಿನ್ಸಿಪಲ್, ಅವರು ಸನ್ಮಾನ ಮಾಡಿದರು ಅಸೆಂಬ್ಲಿಯಲ್ಲಿ. ಅದು ತುಂಬ, ನೀನು ಇನ್ನೂ ಚೆನ್ನಾಗಿ ಮಾಡ್ತೀ ಕಂದ, ಇನ್ನೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಹೇಳಿ. ಹಾಗೆಲ್ಲ ಸನ್ಮಾನ ಮಾಡುವಾಗ ತುಂಬ ಖುಷಿ ಆಗೋದಿಲ್ಲ? ಹೌದು, ಆಗ್ತಾಯಿತ್ತು. ಇಡೀ ಫ್ರೆಂಡ್ಸ್ ಫುಲ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ವರೆಗೆ ಫುಲ್ ಕ್ಲಾಪ್ ಮಾಡಿದ್ರು ಅಲ್ವಾ? ಹೌದು. ಅದೊಂದು ಪ್ರೌಡ್ ಮೂಮೆಂಟ್ ಅಲ್ಲ? ಹೌದು. ಮತ್ತೆ ಈಗ ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಸಹ ಇಷ್ಟೇ ರೆಸ್ಪೆಕ್ಟ್ ಸಿಗುದಿಲ್ವಾ? ಸಿಗ್ತದೆ. ಅಂದರೆ ಎಲ್ಲ ಏನಾದರೂ ಫಂಕ್ಷನಲ್ಲಿ ನಾನು ಯೋಗ ಮಾಡಿ ತೋರಿಸ್ತೇನೆ. ಈಗ ನೀನು ಹೋದ ಕಡೆ ಒಮ್ಮೆ ತೋರಿಸ್ತೀಯಾ ಯೋಗ ಮಾಡಿ? ಹೌದು. ಈಗ ಫಸ್ಟಿಗೆ ನೀನು ಯೋಗಾಸನ ಕಲಿಯುವಾಗ ತುಂಬ ಕಷ್ಟ ಅಂತ ಅನಿಸ್ಲಿಲ್ವಾ? ಇಲ್ಲ, ನಾನು ಎಲ್ಲ ಆಸನ, ಸರ್ ಬೈತಾನೆ ಇರಲಿಲ್ಲ ನನಗೆ, ಒಂದು ಆಸನ ಆಗಿಲ್ಲ ಅಂದರೆ ಮೆಲ್ಲ ಕಲಿ, ಈಗಲೇ ಕಲಿಬೇಕಂತ ಇಲ್ಲ. ಅದಕ್ಕೆ ನಾನೆಂತ ಅನ್ಸ್ಕೊಂಡೆ, ಸರಿಗೆ ಬೇಜಾರಾಗಬಾರ್ದು, ನಾನು ಒಮ್ಮೆಲೆ ಒಂದೇ ದಿನಕ್ಕೆ ಒಂದು ಗರ್ಭಪಿಂಡಾಸನ ಅಂತ ಆಯ್ತು, ತುಂಬ ಕಷ್ಟದ ಆಸನ, ಒಂದೇ ದಿನಕ್ಕೆ ಅದನ್ನು ಮಾಡಿ ತೋರಿಸಿದ್ದೆ ಸರ್. ಅದೇ ಕಷ್ಟನೇ ಇಲ್ಲ ನನಗೆ. ಹಾಗೆ ಅಂದರೆ ಈಗ ಸರ್ ಅದು ಫೇವ್ರೆಟ್ ಸ್ಟೂಡೆಂಟ್ ನೀನೆ? ಹೌದು. ಎಷ್ಟು ಜನ ಬರ್ತಾರೆ ನಿಮ್ಮದಲ್ಲಿ ಯೋಗಾಸನ ಕಲೀಲಿಕ್ಕೆ? ಸುಮಾರು ಜನ ಇದ್ದಾರೆ, ಆದರೆ ಗೊತ್ತಿಲ್ಲ ಎಷ್ಟಂತ. ನೀನು ಹೋಗುವಾಗ ಎಷ್ಟು ಜನ ಇರ್ತಾರೆ ಯೂಶ್ವಲಿ? ಅಂದರೆ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ. ಓ, ಅದು ಸಪ್ರೇಟ್ ಅಲ್ಲ, ಚಿಕ್ಕವರಿಗೆ ಬೇರೆ ದೊಡ್ಡವರಿಗೆ ಬೇರೆ ಅಂತಲ್ಲ, ಒಟ್ಟಿಗೆ ಕಲಿಸ್ತಾರಾ? ಒಟ್ಟಿಗೆ ಕಲಿಸ್ತಾರೆ. ಒಂದು 6 o'clock ಎಲ್ಲ ಹೇಳಿಕೊಡ್ತಾರೆ. ಈಗ ನೀನು ಎಷ್ಟು ಗಂಟೆಗೆ ಹೋಗೋದು ಅಲ್ಲಿ ಯೋಗಾಸನ ಕ್ಲಾಸಿಗೆ? ಒಂದು ಬೆಳಗ್ಗೆ ಸ್ಕೂಲಿಂದ ಬಂದ ಮೇಲೆ ಹೋಗ್ತೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀಯಾ? ಬೆಳಗ್ಗೆ ಹೋಗಲ್ಲ, ಅಂದರೆ ಸ್ಕೂಲ್ ಇರ್ತದೆ. ಹೌದು. ಸಾಟರ್ಡೆ ಸಂಡೇ ಹೋಗ್ತೇನೆ. ಓಕೆ. ಸಂಡೇ ಹೇಗೆ? ಊಟ ಮಾಡಿ 2 o'clock to 6 o'clock ಲೇಟ್ ಆಗ್ತದೆ ಬರುವಾಗ. ಆದ್ರೆ ಫುಲ್ ಯೋಗ ಕಲಿತೆ ಬರ್ತೇನೆ. ಹೌದು. ಮನೆಯಲ್ಲಿ ಅಮ್ಮನಿಗೆ ಸ್ವಲ್ಪ ಯೋಗಾಸನ ಹೇಳಿಕೊಡ್ತೀಯಾ? ಅಮ್ಮ ಮಾಡ್ತಾರೆ. ಅಮ್ಮಂಗೆ ಈಗ ಆಸನದೆಲ್ಲ ಹೆಸರು ಗೊತ್ತು. ಓ, ಈಗ ಅಮ್ಮನನ್ನು ಸಹ ನಿನ್ನ ಲೆವೆಲ್ಗೆ ತರುವ ಅಂತಿದ್ದಿ. ಅವರು ಈಗ ದೊಡ್ಡವರಾದ್ಮೇಲೆ ಸಾಧನೆ ಮಾಡುವ ಅಂತ ಅಲ್ವಾ? ಅಮ್ಮ ಮಗಳು ಒಟ್ಟಿಗೆ ಹೋಗ್ಬೋದಲ್ಲ ಕಾಂಪಿಟೇಷನ್ಗೆಲ್ಲ. ಅಪ್ಪ ಬರ್ತಾರಾ? ಈಗ ನೀನು ಕಾಂಪಿಟೇಷನ್ಗೆಲ್ಲ ಹೋಗ್ತೀಯಲ್ಲ? ಹೌದು, ಅಪ್ಪ ಬರ್ತಾರೆ. ಅಪ್ಪನೇ ಕರ್ಕೊಂಡು ಹೋಗ್ತಾರೆ. ಅಂದರೆ ನಂಗೆ ಏನಾದ್ರು ಕಾಂಪಿಟೇಷನ್ ಇದ್ರೆ ಅಪ್ಪ ಬರ್ತಾರಾ? ಹೌದು. ಈಗ ಅಪ್ಪ ಏನು ವರ್ಕ್ ಮಾಡೋದು? ಬಿಸ್ನೆಸ್ ಹೋಟೆಲ್.
ಹೋಟೆಲ್ ಬಿಸ್ನೆಸ್. ಹೌದು. ಮತ್ತೆ ಅಮ್ಮ? ಅಮ್ಮ ಟೀಚರ್ ಆಗಿದ್ರು ಮೊದಲು. ಓ, ಈಗ ಬಿಟ್ರಾ? ನಾನು ಬಂದೆ. ಓ, ಡೀಟ್ ಬಂದ ಮೇಲೆ ಅಮ್ಮ ಟೀಚರ್ ಕೆಲಸ ಬಿಟ್ರಾ? ನಿಮಗೆ ಈಗ ಯೋಗಾಸನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ಯಲ್ವಾ? ಹೌದು. ಸೊ ಈಗ ನೀನು ಸ್ಕೂಲಲ್ಲಿ ಯಾರಾದರೂ ಏನಾದರೂ ಕೇಳಿದಲ್ವಾ ಹೇಗೆ ಸಾಧನೆ ಮಾಡಿದ್ಯಾ ಅಂದ್ರೆ ಕೇಳ್ತಾರೆ, ಅಂದರೆ ಟೀಚರ್ಸ್ ಎಲ್ಲ ಇದ್ದಾರೆ, ಫುಲ್ ಕಂಗ್ರ್ಯಾಚುಲೇಷನ್ಸ್ ಅಂತಾರೆ. ಬಟ್ ಅಂದರೆ ಹೇಗೆ ಮಾಡಿದೆ ಅಂತ ನಾನು ಅಂತೇನೆ, 3 ತಿಂಗಳಲ್ಲೇ ಕಲಿತೆ, ಮೊದಲಿಂದ ನಾನು ಕಲಿತಾ ಇದ್ದೆ ಅಂತೆಲ್ಲ ಹೇಳ್ತೇನೆ. ಅಂದರೆ ಅಂದರೆ ನೀನೀಗ ಚಿಕ್ಕ ವಯಸ್ಸಿಂದ ಕಲಿತಿದ್ಯಾ ಅಂತ ಹೇಳಿದೆಯಲ್ಲ, ಹೌದು. ಎಷ್ಟನೇ ವಯಸ್ಸಿಗೆ ಕಲಿತಿದ್ಯಾ ಯೋಗಾಸನ? ನಾನು 9 ಇಯರ್ಸ್ ಮೊದಲಿಂದ ಚಿಕ್ಕವಳಿಂದಾನೇ ಕಲಿತಾ ಇದ್ದೆ, ಆದರೆ ಯೋಗ ಗುರು ಅಂತ ಇರಲಿಲ್ಲ ನನಗೆ. ನಾನಾಗೆ ಮಾಡ್ತಾ ಇದ್ದೆ, ನಂಗೊಂಥರ ಯೋಗ ಅಂದರೆ ಇಷ್ಟ. ಯೋಗವೇ ಇಷ್ಟ? ಯೋಗನೇ ಇಷ್ಟ. ಮುಂದೆ ಸಹ ಯೋಗ ವಿಜ್ಞಾನಿಯೇ ಆಗ್ಬೇಕಂತ ಇದ್ದಿ ಹೌದು. ಅಲ್ವಾ? ಹಾಂ. ಈಗ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಸ್ಕೂಲಲ್ಲಿ? ಸ್ಕೂಲಲ್ಲಿ ಅಂದರೆ ಫುಲ್ ಕ್ಲಾಸಲ್ಲಿ 40 ಮೆಂಬರ್ಸ್. 40 ಮೆಂಬರ್ಸಾ? ಹಾಂ, ಒಂದು ಕ್ಲಾಸಲ್ಲಿ. ಒಂದು ಕ್ಲಾಸಲ್ಲಿ. ಹೌದು. ನೀನು ಟಾಪರ್ ಹೇಗೆ? ಅಂದರೆ ಲೀಡರ್ ಅಂತ ಇರ್ತಾರೆ, ಅದು ರೋಲ್ ನಂಬರ್ ವೈಸ್ ಹಾಗೆ. ಓ, ರೊಟೇಷನ್ ಅದು ಸಹ? ಹಾಂ. ನೀನಾಗಿದೆಯಾ ಲೀಡರ್? ಹೌದು, ಆಗಿದೆ. ಹೇಗೆ ಕ್ಲಾಸ್ ಮಾನಿಟರ್ ಮಾಡ್ತಿದ್ಯಾ? ಅಂದರೆ ಮ್ಯಾಮ್ ಎಲ್ಲ ಇರಲ್ಲ, ಆವಾಗ ಬೋರ್ಡಲ್ಲಿ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಬಟ್ ಆಮೇಲೆ ಮ್ಯಾಮ್ ಬಂದಮೇಲೆ ನಾನು ಅಂತೇನೆ ಯಾರೆಲ್ಲ ಮಾತಾಡ್ತಾರೆ. ಪನಿಷ್ಮೆಂಟ್ ಸಿಕ್ಕಿದಾ? ನನಗೆ ಸಿಕ್ಕಿಲ್ಲ. ನನಗೆ ಸಿಗಲಿಲ್ಲ? ಇಲ್ಲ, ನಾನು ಕಾಯ್ಡ್ ಸ್ಟೂಡೆಂಟ್. ಓ, ಹಾಗೆ. ತುಂಬ ತಂಟೆ ಮಾಡೋರು ಯಾರು ನಿಮ್ಮ ಕ್ಲಾಸಲ್ಲಿ? ಒಬ್ಬ ಮಂಜುನಾಥ್ ಅಂತ ಇದ್ದಾರೆ, ಅವನು. ಅವನೆಯ? ಈಗ ಎಲ್ಲ ಕ್ಲಾಸಲ್ಲಿ ಅವನದ ಹೆಸರನ್ನು ಬೋರ್ಡಲ್ಲಿ ಇರ್ತದ ಅಂತಲ್ವಾ? ಈಗ ಫಸ್ಟ್ ಬೆಂಚಲ್ಲಿ ಇದೆಯಾ ಲಾಸ್ಟ್ ಬೆಂಚಲ್ಲಿ ಇದೆಯಾ? ಫಸ್ಟ್ ಬೆಂಚ್. ಫಸ್ಟ್ ಬೆಂಚ್, ಫಸ್ಟ್ ಸ್ಟೂಡೆಂಟಾ? ಮಾರ್ಕ್ಸ್ ಎಲ್ಲ ಹೇಗೆ ಉಂಟು? ಹಾಂ, ಚೆನ್ನಾಗಿದೆ. ಎಕ್ಸಾಮಲ್ಲಿ ಎಲ್ಲ ಮಾರ್ಕ್ಸ್ ಸಿಗ್ತಾರೆ, A+. A+? ಓ, ಬ್ರಿಲಿಯಂಟ್ ಸ್ಟೂಡೆಂಟೇ. ಹೌದು. ಅಲ್ವಾ? ಹೌದು. ಮತ್ತು ಮನೇಲಿ ಏನು ಮಾಡ್ತೀಯ ಫ್ರೀ ಟೈಮ್ ಇದ್ದಾಗ? ಫ್ರೀ ಟೈಮ್ ಇದ್ದಾಗ ಡ್ರಾಯಿಂಗ್ ಮಾಡ್ತೇನೆ, ಅಥವಾ ಯೋಗ ದಿನ ಮಾಡ್ತೇನೆ. ಒಂದು ಅರ್ಧ ಗಂಟೆ 1 ಗಂಟೆ ಯೋಗ ಮಾಡ್ತೇನೆ. ಆಮೇಲೆ ಪೇಂಟಿಂಗ್, ಡ್ರಾಯಿಂಗ್, ಆಮೇಲೆ ಆಟ ಆಡ್ತೇನೆ, ಅದೆಲ್ಲ ಮಾಡ್ತೇನೆ. ಫ್ರೆಂಡ್ಸ್ ಜೊತೆ ಆಟ ಆಡ್ತೇನೆ. ಆಟ ಆಡ್ತೀಯಾ? ಹೌದು. ಫ್ರೆಂಡ್ಸ್ ಇದ್ದಾರೆ ಮನೆ ಹತ್ತಿರ? ಮನೆ ಹತ್ರನೇ ಬಸ್, ಅಂದರೆ ಕ್ಲಾಸ್ಮೇಟ್ಸು ಇದ್ದಾರೆ ಹಾಂ, ಮನೆ ಹತ್ರನೇ, ಅವ್ರ ಜೊತೆ ಎಲ್ಲ ಆಟ ಆಡ್ತೇನೆ. ಸ್ಕೂಲಿಗೆ ಹೇಗೆ ಹೋಗೋದು ನೀನೀಗ? ಸ್ಕೂಲಿಗೆ ಅಂದರೆ ನಮ್ಮ ಹತ್ರನೇ, ಸ್ಕೂಲ್ ಹತ್ರ ಕರ್ಕೊಂಡೇ ಹೋಗ್ಬೋದು. ಓ, ವಾಕೇಬಲಾ? ಹಾಂ. ಎಷ್ಟು ಗಂಟೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ? 9 o'clock, ಬರುವಾಗ 4 o'clock ಆಗ್ತದೆ. ಹಾಂ, PT ಅವರ್ಸ್ ಎಲ್ಲ ಉಂಟಾ? ಹಾಂ, PT ಒಂದೇ ಸತಿಗೆ, ಅಂದರೆ ವಾರಕ್ಕೆ 3 ಸತಿ ಇದೆ. ಎಂತ ಮಾಡ್ತಾರೆ PT ಅವರಲ್ಲಿ? PT PT ಸರ್, PT ಮ್ಯಾಮ್ ಇದ್ದಾರೆ. ನಮ್ಮಷ್ಟಕ್ಕೆ ನಾವು ಆಟ ಆಡ್ಬೋದು ಅವರು ಗ್ರೌಂಡಲ್ಲಿ. ಓಕೆ. ಶಟಲ್ ಕಾಕ್, ಟೆನ್ನಿಸ್ ಪೂರ ಇದೆ. ಯಾವುದು ಅವರು ಆಟ ಆಡಿಸೋದಿಲ್ಲ? ಕೆಲವು ಸತಿ ಆಟ ಆಡಿಸ್ತಾರೆ, ಅಂದರೆ ನಮಗೆ ಇಷ್ಟ ಇದ್ರೆ ನಾವು ಅನ್ಬೋದು ಆಟ ಆಡಿಸಿ ಅಂತ, ಇಲ್ಲಾಂದ್ರೆ ನಾವೇ ಆಟ ಆಡ್ತೀವಿ. ಲೈಬ್ರರಿಗೆಲ್ಲ ಹೋಗ್ತೀಯಾ? ಹಾಂ, ಲೈಬ್ರರಿ ಇದೆ. ಲೈಬ್ರರಿ ಏನಾದರೂ ಕಾಲು ನೋವು ಅಂದರೆ PT ಹೋಗ್ಲಿಕ್ಕೆ ಆಗಲ್ಲ, ಆದರೆ ಲೈಬ್ರರಿಗೆ ಹೋಗ್ಬೇಕು ನಾವು. ಇಷ್ಟ ತನಕ ಏನಾದರೂ ಸುಳ್ಳು ಹೇಳಿದ್ಯಾ ಅಮ್ಮ ಅಥವಾ ಅಪ್ಪನ ಹತ್ತಿರ? ಇಲ್ಲ. ಸ್ಕೂಲಲ್ಲಿ ಸಹ ಏನು ಹೇಳಲಿಲ್ಲ? ಇಲ್ಲ. ನಿನಗೆ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ನಂದು 3 ಮೋಸ್ಟ್ ಮೆಮೊರೇಬಲ್ ಡೇ ಇದೆ. ಒಂದು ನನ್ನ ಬರ್ಡೇ ದಿನ, 6 years. ನಾನು ಮಧ್ಯಾಹ್ನ ಮಲಗಿದ್ದೆ, ಅಪ್ಪ ಅಂದಿದ್ರು ಹೊರಗೆ ಹೋಗುವ ಗೌನ್ ಹಾಕು ಅಂದರು. ನಂಗೆ ಡೌಟ್ ಬಂತು, ಗೌನ್ ಎಂತಕ್ಕೆ ಹೊರಗೆ ಹಾಕುವಾಗ ಅಂತ. ನಾನು ಬಾಗಿಲು ತೆಗೆದು ಬರ್ತಾರೆ, ಫುಲ್ ಲೈಟ್ ಆಫ್. ಅಮ್ಮ ಮತ್ತು ಅಕ್ಕ ಮತ್ತು ಅಮ್ಮ ನನ್ನ ಫ್ರೆಂಡ್ಸನ್ನು ಕಳಿಸಿ ಹ್ಯಾಪಿ ಬರ್ಡೇ, ಕ್ಯಾಂಡಲ್ ಎಲ್ಲ ಇತ್ತು, ಲೈಟ್ ಆಫ್ ಆಗಿ. ಅದೊಂಥರ ಕೂಗ್ಲಿಕ್ಕೂ ಇಲ್ಲ, ನಂಗೊಂಥರ ಬ್ಲ್ಯಾಂಕ್ ಆಗಿದ್ದೆ ನಾನು. ಕೂಗಿದ್ದ ಕೂಡ. ಆಮೇಲೆ ಸರ್ಪ್ರೈಸ್ ಆಗಿತ್ತು. ನಾನು ಲಾಟ್ ಆಫ್ ಗಿಫ್ಟ್ ಸಿಕ್ಕಿತ್ತು ನನಗೆ. ನಂದು ಅದು ಮತ್ತೆ ಶ್ರವಣ ಬೆಳಗೊಳ 60 ಸ್ಟೆಪ್ಸ್ ಹತ್ತಿದ್ದೇನೆ. ಅಪ್ಪ ಬೈತಿದ್ರು ಆವಾಗ, ನಂಗೆ 5 years ಅಷ್ಟೇ. ಅಪ್ಪ ಬೈತಾ ಇದ್ರು, ನಿಂಗೆ ಸುಸ್ತಾಗ್ತದೆ, ಜ್ವರ ಬರ್ತದೆ ಅಂತ. ಹೋಗುವಾಗ 660 ಸ್ಟೆಪ್ಸ್, ಬರುವಾಗ ಕೂಡ 660 ಸ್ಟೆಪ್ಸ್ ಬಂದಿದೆ. ಅಮ್ಮ ಅರ್ಧಕ್ಕೆ ಹೋಗಿ, ಬೇಡ ನಿಂಗೆ ಸಾಕಾಗ್ತದೆ, ಅಮ್ಮಂಗೆ ಸಾಕಾಯ್ತು, ಅಮ್ಮ ಕುತ್ಕೊಂಡಿದ್ದಾರೆ, ನಾನು ಹೋಗ್ತಾನೆ ಇದ್ದೆ. ಬರುವಾಗ ಕೂಡ ನಂಗೆ ಸಾಕಾಗಿಲ್ಲ. ಅಪ್ಪ ಹೆದರ್ಕೊಂಡು ಅಪ್ಪ ಬರಲೇ ಇಲ್ಲ, ಕಾರಲ್ಲೇ ಕುತ್ಕೊಂಡಿದ್ರು. ಈಗ ನೀನೊಬ್ಬಳೇ ಹೋಗಿ ಬಂದೆ, ಅಮ್ಮ ಬಂದಿದ್ರು ನಿನ್ನ ಜೊತೆ? ಅಮ್ಮ ಬಂದಿದ್ರು. ಓಕೆ. ಮತ್ತೆ ಇನ್ನೊಂದು ಸ್ಕೂಲಲ್ಲಿ ಅಸೆಂಬ್ಲಿಯಲ್ಲಿ ಸನ್ಮಾನ ಮಾಡಿದ್ರು. ಅಂದರೆ ನನ್ನ ಪ್ರಿನ್ಸಿಪಲ್ ತುಂಬ ಮುದ್ದು ಮಾಡಿದ್ರು. ಆಮೇಲೆ ನನಗೆ ತುಂಬ ಖುಷಿ, ಅಂದರೆ 1 to 10 ಸ್ಟ್ಯಾಂಡರ್ಡ್ ಎಲ್ಲ ಸ್ಟೂಡೆಂಟ್ಸ್ ನೋಡಿದ್ರಲ್ಲ, ಅದು ತುಂಬ ಖುಷಿಯಾಗಿದೆ. ಕಿಸ್ ಕೂಡ ಕಟ್ಟಿದ್ರು ಎಲ್ಲ ಟೀಚರ್ಸ್, ಕ್ಲಾಪ್ ಮತ್ತು ಸನ್ಮಾನ ಕೂಡ ಮಾಡಿದ್ರು. ಮತ್ತೆ ಪೇಪರಲ್ಲಿ ಸರ್ ಬಂದಿದೆ? ಹೌದು, ಪೇಪರಲ್ಲಿ ಕೂಡ ಬಂದಿದೆ. BRK ಮೂರ್ತಿ ಸರ್ ಅವರು ಪ್ರಿನ್ಸಿಪಲ್. ಅವರು ನೋಟಿಸ್ ಬೋರ್ಡ್, ಅಂದರೆ ಎಲ್ಲ ಪೇರೆಂಟ್ಸ್ ಸ್ಟೂಡೆಂಟ್ಸ್ ನೋಡುವಾಗೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ.
ನಾನು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಮುಖ್ಯ ಕಾರಣ ಆದವರು ಕಾಣಿಯೂರು ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀ ಪಾದಂಗಳವರು ನನಗೆ ಹತ್ತಿರ ಕೂರಿಸ್ಕೊಂಡು ಮಂತ್ರಾಕ್ಷತೆಯನ್ನ ನೀಡಿ ನನಗೆ ಆಶೀರ್ವಾದ ಮಾಡಿದ್ರು. ಅದು ನನಗೆ ತುಂಬ ಹೆಮ್ಮೆ ಅನಿಸಿತ್ತು. ನಂಗೆ ತುಂಬ ಸಾಧನೆ ಮಾಡಬೇಕಂತ ಅನಿಸ್ತು. ನಂಗೆ ತುಂಬ ಖುಷಿಯಾಗಿದ್ದೀನಿ ಅದು. ಪಂಚೂರು ಬಂಟರ ಸಂಘದ ಉದ್ಘಾಟನೆ ದಿನ ನನಗೆ ಅಶೋಕ್ ಶೆಟ್ಟಿ ಅಜ್ಜ ಮತ್ತೆ ಮಲ್ಲಿಕಾ ಅಶೋಕ್ ಶೆಟ್ಟಿ ದೊಡ್ಡ ಜೈಕಾರ್ ಮಾಮ ನನಗೆ ಫಸ್ಟ್ ಸನ್ಮಾನ ಮಾಡಿದ್ರು. ಅದು ತುಂಬ ಖುಷಿಯಾಗಿತ್ತು. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಹೈಕಳ ಹರೀಶ್ ಶೆಟ್ಟಿ ಅವರು ಎಲ್ಲರ ಮುಂದೆ ಸನ್ಮಾನ ಮಾಡಿದ್ರು. ಆಮೇಲೆ ಮಂಗಳೂರಿನಲ್ಲಿ ಮಾಡಿದ್ದು ನನಗೆ ತುಂಬ ಖುಷಿಯಾಗಿತ್ತು. ಇನ್ನೂ ತುಂಬ ಸಾಧನೆ ಮಾಡಬೇಕಂತ ನನಗೆ ಅನಿಸಿತ್ತು. ಇಂದ್ರಾಣಿ ಲಯನ್ಸ್ ಕ್ಲಬ್ನಲ್ಲಿ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ತೋನ್ಸೆ ಹಾಗೂ ಜೈಕರ್ ಶೆಟ್ಟಿ ಇಂದ್ರಾಣಿ ಅವರು ನನಗೆ ಸನ್ಮಾನ ಮಾಡಿದ್ದು ತುಂಬ ಖುಷಿಯಾಗಿತ್ತು. ಕಾರ್ಕಳ ಕಾಬೆಟ್ಟು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಪ್ರೀತಿಯ ಗುರುಗಳು BO ಅನ್ನ ಕರೆಸಿ ಚುನಸ್ಬೇರಿನ ನನಗೆ ಸನ್ಮಾನ ಮಾಡಿದ್ರು. ತುಂಬ ಹೆಮ್ಮೆ ಅನಿಸ್ತು. ಹಾಗೆ ಮತ್ತೆ ಇಂಗ್ಲಿಷ್ ಮೀಡಿಯಂ JC ಸ್ಕೂಲಲ್ಲಿ ಕೂಡ ಸನ್ಮಾನ ಮಾಡಿದ್ರು. ನನಗೆ ನೀಲಾವರ ಸುರೇಂದ್ರ ಅಡಿಗರು ಮತ್ತು ಡಾಕ್ಟರ್ ಮೋಹನ್ ದಾಸ್ ಪ್ರಭು ಅವರು ಮನೆಗೆ ಬಂದು ಸನ್ಮಾನ ಮಾಡಿದ್ದು ತುಂಬ ಖುಷಿಯಾಗಿತ್ತು. ಆಮೇಲೆ ವಸುಧಾ ಮ್ಯಾಮ್ ಅವರ ಮನೆಗೆ ನನ್ನ ಕರೆಸಿ ನನಗೆ ಫೋಟೋ ಎಲ್ಲ ತೆಗೆದು ಅವರ ಫ್ಯಾಮಿಲಿ ಎಲ್ಲ ಬಂದು ಫೋಟೋ ತೆಗೆದು ಸನ್ಮಾನ ಮಾಡಿದ್ದು. ಅದು ತುಂಬ ಖುಷಿಯಾಗಿತ್ತು. ಮತ್ತು ನನಗೆ ಇನ್ನೂ ದೊಡ್ಡ ಸಾಧನೆ ಮಾಡಬೇಕಂತ ಅನಿಸ್ತು. ನಾನು ಇಷ್ಟೇ ಸಾಧನೆ ಮಾಡಿದ್ರಲ್ಲಿ ಇಷ್ಟು ನನಗೆ ಗೌರವಿಸಿದ್ರು. ಅದು ನನಗೆ ತುಂಬ ಖುಷಿಯಾಗಿದೆ. ನಿನ್ನ ಬಗ್ಗೆ ಪೇಪರಲ್ಲಿ ಓದುವ ಖುಷಿ ಆಗೋದಿಲ್ಲ? ತುಂಬಾ ಖುಷಿ. ಸುಮಾರು ಪೇಪರ್ಸ್ ಅಲ್ಲಿ ಬಂದಿದೆ. ಎಲ್ಲ ಕಟ್ಟಿಂಗ್ ಮಾಡಿ ತೆಗ್ದಿಟ್ಟಿದ್ಯಾ? ಹೌದು. ಮೆಮೊರೇಬಲ್ ಅಲ್ಲ? ಏನ್ ನಿಂದು ಫೇವ್ರೆಟ್ ಡಿಶ್? ಬಿರಿಯಾನಿ. ಓ, ಬಿರಿಯಾನಿ ಮತ್ತೆ ಮೊಸರನ್ನ. ಬಿರಿಯಾನಿ ಯಾರು ಮಾಡೋದು? ಅಮ್ಮನೇ. ಅಮ್ಮ ಮಾಡ್ತಾರೆ? ಅಮ್ಮ ಬಿರಿಯಾನಿ ಸ್ಪೆಷಲಿಸ್ಟಾ? ಅಮ್ಮಂದೇ ನನಗೆ ಫುಡ್ ಇಷ್ಟ. ಅಂದ್ರೆ ಹೋಟೆಲದಲ್ಲಿ ಇಷ್ಟ ಆಗೋದಿಲ್ಲ ಅಂತ? ಇಲ್ಲ. ಹೋಟೆಲ್ಗೆ ಹೋಗ್ತೀಯಾ? ಹೋಗ್ತೇನೆ, ಆದ್ರೆ ಅಮ್ಮ ಮಾಡಿದ್ದು ತುಂಬಾ ಡಿಲಿಷಿಯಸ್ ಆಗಿರ್ತಾರೆ. ಓ, ಅಂದ್ರೆ ಹೋಟೆಲದು ಫುಡ್ ಡಿಲಿಷಿಯಸ್ ಆಗಿರೋದಿಲ್ಲ ಅಂತ ಅಲ್ವಾ? ಅಮ್ಮ ಹೋಟೆಲಲ್ಲಿ ಹೇಗಿರ್ತದೆ ಹಾಗೆ ಮಾಡ್ತಾರಾ? ಹೌದು. ಈಗ ಯಾವಾಗ ಬಿರಿಯಾನಿ ಯಾವಾಗೆಲ್ಲ ಮಾಡ್ತಾರೆ? ಅಮ್ಮ ಏನಾದರೂ ಸೆಲೆಬ್ರೇಷನ್ಸ್ ಡೇ ಇದ್ದಾಗ, ಫೆಸ್ಟಿವಲ್ಸ್ ಅಂದರೆ ನನ್ನ ಬರ್ಡೇ, ಅಮ್ಮನ ಬರ್ಡೇ, ಅಪ್ಪನ ಬರ್ಡೇ ಇರುವಾಗ, ಏನಾದರೂ ಸ್ಪೆಷಲ್ ಡೇ ಅಂತ ನನ್ನ ಎಕ್ಸಾಮಲ್ಲಿ ಪೂರ ಮಾರ್ಕ್ಸ್ ಸಿಕ್ಕಿದಾಗ ನನಗೆ ಅಮ್ಮ ಅದು ಬಿರಿಯಾನಿ ಎಲ್ಲ ಮಾಡಿ ಕೊಡ್ತಾರಾ? ಹೌದು. ಅಮ್ಮ ಬೇರೆ ಏನು ಮಾಡ್ತಾರೆ ಸ್ಪೆಷಲ್? ಬಿರಿಯಾನಿ ಸ್ಪೆಷಲ್ ಫ್ರೂಟ್ ಸಲಾಡ್ ಮಾಡ್ತಾರೆ. ಆಮೇಲೆ ಕಬಾಬ್ ಅದು ಮಾಡ್ತಾರೆ. ಓ, ಕಬಾಬ್ಸ್ ಮಾಡ್ತಾರೆ. ಅಮ್ಮನ ಹೆಲ್ಪ್ ಮಾಡ್ತೀಯ ಮನೆಯಲ್ಲಿ? ಹಾಂ. ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಅಮ್ಮಂಗೆ ನಾನು ಕೆಲವು ಸತಿ ಪಾತ್ರೆ ಕೂಡ ತೊಳೆದು. ಓ, ಪಾತ್ರೆ ತೊಳಿತೀಯಾ? ಮತ್ತೆ ಇದು ಬಟ್ಟೆ ಮರ್ಚಿರ್ತೇನೆ. ಆಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕ್ತೇನೆ, ಅದೆಲ್ಲ ಹೆಲ್ಪ್ ಮಾಡ್ತೇನೆ. ಮತ್ತೆ ಅಪ್ಪನಿಗೆ ಏನು ಹೆಲ್ಪ್ ಮಾಡೋದಿಲ್ಲ? ಅಪ್ಪಂಗೆ ಮಾಡ್ತಾರೆ. ಅಪ್ಪ ನನ್ನ ಜೊತೆ ಇಲ್ಲ, ದೂರ ಇದ್ದ ಸ್ವಲ್ಪ. ಅಪ್ಪ ಎಲ್ಲಿ ವರ್ಕ್ ಮಾಡೋದು? ತೀರ್ಥಹಳ್ಳಿ. ಓ, ತೀರ್ಥಹಳ್ಳಿಯಲ್ಲ. ಏನು ಜಾಬ್ ಅವರದ್ದು? ಹೋಟೆಲ್ ಅಲ್ಲ? ಹೋಟೆಲ್. ಹೋಗಿದ್ಯಾ ಹೋಟೆಲ್ಗೆ ಅಪ್ಪನದ್ದು? ಸುಮಾರು ಸತಿ ಹೋಗಿದೆ. ಅಲ್ಲಿ ಯಾವುದು ಒಳ್ಳೆ ಯಾವುದಿಲ್ಲ ಫುಡ್? ಒಳ್ಳೆಯದಿದೆ. ಹೋಟೆಲ್ಗೆ ಹೋದಾಗ ಯಾವುದು ಜಾಸ್ತಿ ಆರ್ಡರ್ ಮಾಡ್ತೀಯಾ ಅಪ್ಪನ ಹೋಟೆಲ್? ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಸ್ಪೆಷಲ್ ಅಲ್ಲಿ? ಅಂದರೆ ನಂಗೆ ಇಷ್ಟ. ಆದರೆ ಅಲ್ಲಿ ಪೂರ ಸಿಗ್ತದೆ, ನೂಡಲ್ಸ್ ಪೂರ. ಓ, ಅಲ್ಲಿ ಎಲ್ಲ ಸಿಗ್ತದೆ. ಮನೆಯಲ್ಲಿ ಅಮ್ಮ ನೂಡಲ್ಸ್ ಎಲ್ಲ ಮಾಡಿ ಕೊಡೋದಿಲ್ಲ? ಇಲ್ಲ, ಅಮ್ಮ ಬೈತಾರೆ ಅದು ತಿನ್ನಬಾರ್ದಂತೆ. ಯಾಕೆ ಅಂತೆ? ಅದು ಕೆಟ್ಟದಂತೆ. ಓ, ಅದು ಕೆಟ್ಟ. ನನಗೆ ಆಗಲ್ಲ, ಅಂದರೆ ಅಷ್ಟಮಲ್ಲ ಅದಕ್ಕೆ. ಓ, ಹಾಗೆ. ಅಂದರೆ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಅವರಿದ್ದಾರೆ. ಹೌದು. ಅಂದರೆ ನೀನು ಇನ್ನೂ ಸಹ ದೊಡ್ಡವಳ ಮೇಲೆ ಸಾಧನೆ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈಗ ಇಲ್ಲಿಗೆ ಕಾಂಪಿಟೇಷನ್ಗೆಲ್ಲ ಹೋದಿಯಲ್ವಾ? ಹೌದು. ಆವಾಗ ನಿನಗೆ ಅಲ್ಲಿ ನಿನ್ನ ಹೆಸರು ಹೇಳುವಾಗ ಹೇಗೆ ಖುಷಿ ಆಗೋದಿಲ್ವಾ? ಅಂದರೆ ವಿನ್ ಆಗಿದೆ ಅಂತ ಅದು ಒಮ್ಮೆಲೆ ಹೇಳಲ್ಲ, ಸರ್ಟಿಫಿಕೇಟ್ ಬರ್ತದೆ ಗ್ರೂಪಲ್ಲಿ. ಆವಾಗಂತರ ನನಗೆ ತುಂಬ ಖುಷಿ ಆಗ್ತದೆ. ಆವಾಗ ಅಮ್ಮ ಎಲ್ಲ ಬಿರಿಯಾನಿ ಎಲ್ಲ ಮಾಡಿ ಕೊಡ್ತಾರೆ. ಅಮ್ಮಂಗೂ ತುಂಬ ಖುಷಿ ಆಗ್ತದೆ. ಅಮ್ಮ, ಓ, ಈಗ ನಿನ್ನದು ಕಾಂಪಿಟೇಷನ್ಗೆ ಹೋದಾಗ ಅಮ್ಮ ಬರ್ತಾರಾ ನಿನ್ನ ಜೊತೆ? ಹೌದು, ಅಮ್ಮ ಅಪ್ಪ ಬರ್ತಾರೆ. ಇಬ್ಬರು ಸಹ ಬರ್ತಾರಾ? ಅಪ್ಪ ರಜೆ ಹಾಕಿ ಬರ್ತಾರೆ? ಹೌದು. ಓಕೆ, ಈಗ ಒಂದು ಬ್ರೇಕ್ ತಗೊಳ್ವಾನಾ? ಆಯಿತು. ಸರಿ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಿವಾನಿ ಜೊತೆ ನಾವು ಮಾತಾಡ್ತಿದ್ವಿ, ಕಂಟಿನ್ಯೂ ಮಾಡೋಣ. ನೀನೀಗ ಯೋಗಾಸನ ಗುರು ಜೊತೆ ಎಲ್ಲಿಗಾದರೂ ಹೋಗಿದ್ಯಾ ಕಾಂಪಿಟೇಷನ್ಸ್ಗೆ? ಅದು ಕಾಂಪಿಟೇಷನಲ್ಲಿ ವಿನ್ ಆದರೆ ನನ್ನ ಎತ್ಕೊಂಡು ಎಲ್ಲ ನಾವೆಲ್ಲ ಎಲ್ಲೆಲ್ಲ ಹೋಗ್ತೇವೆ. ಗುಮ್ಮಟೇಶ್ವರ, ಅಲ್ಲಿ ಕಾರ್ಕಳದಲ್ಲಿ ಎಲ್ಲ ಇದೆ, ಅಲ್ಲಿ ಕೂಡ ಹೋಗಿದ್ದೇವೆ. ಹೊರಗೆ ಎಲ್ಲ ಹೋಗಿದ್ದೇವೆ. ಅವ್ರು ನನಗೆ ಎತ್ಕೊಂಡು ವಿನ್ ಆಗಿದಾಗ ಅಂದರೆ ಅವರಿಗೆ ಭಯ ಇರ್ತಾರೆ ನಾನು ಒಂದು ಆಸನದಲ್ಲಿ ಬೀಳ್ತೆ ಅಂತ. ಆದರೂ ನಾನು ಮಾಡ್ತೇನೆ, ಯಾಕಂದರೆ ನನ್ನ ಗುರುವಿಗೆ ಬೇಜಾರಾಗಬಾರ್ದು ಅಂತ. ನಾನು ಹೀಗೆ ಫುಲ್ ಡೈರೆಕ್ಷನ್ ಫೋಕಸ್ ಮಾಡಿಕೊಂಡು ಒಂದು ಆಸನ ಮಾಡ್ತೇನೆ. ಹ್ಯಾಂಡ್ ಬ್ಯಾಲೆನ್ಸ್, ಲೆಗ್ ಬ್ಯಾಲೆನ್ಸ್ ಎಲ್ಲ ಮಾಡ್ತೇನೆ. ಹೌದು. ನಿಮಗೆ ಇಲ್ಲಿ ಕಾಂಪಿಟೇಷನ್ಗೆ ಹೋಗೋ ಹೆದರಿಕೆ ಆಗಲಿಲ್ವಾ? ತುಂಬ ಖುಷಿ ಇತ್ತು. ಅಂದ್ರೆ ಹೌದು, ನಂಗೆ ಖುಷಿ ಅಂದ್ರೆ ಅವರೆಲ್ಲ ಮುಂದೆ ನಾನು ಮಾಡ್ತೇನಲ್ಲ, ನಂಗೆ ವಿನ್ ಆಗ್ಬೇಕಂತ ಆಸೆ ಅಲ್ಲ, ಪಾರ್ಟಿಸಿಪೆಂಟ್ ಆಗ್ಬೇಕು. ಆದ್ರೆ ನಾವು ವಿನ್ ಆಗ್ಬೇಕಂತ ವಿನ್ ಆಗ್ಲಿಲ್ಲ. ನಾನು ಕರೆಕ್ಟ್ ಆಸನ ಮಾಡಿದೆ, ನಿಂತಿದೆ, ಫುಲ್ ಸ್ಟ್ರೈಟ್ ನಿಂತಿದೆ, ಅದಕ್ಕೆ ನಾನು ವಿನ್ ಆಗಿದ್ದೆ ಅಲ್ವಾ? ಹೌದು. ನಮ್ಮ ಪ್ರಯತ್ನ ಇದ್ರೆ ಏನು ಸಹ ಸಾಧನೆ ಮಾಡ್ಬೋದು ಅಲ್ವಾ? ಪ್ರಯತ್ನ ಇಲ್ಲ ಅಂದ್ರೆ ಏನು ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮತ್ತೆ ನಿಮ್ಮದು ಸ್ಕೂಲಲ್ಲಿ ಯಾವ್ದಾದ್ರು ಫೇವ್ರೇಟ್ ಮ್ಯಾಮ್ ಇದ್ದಾರಾ? ಹೌದು, ಮೊದಲು ಪ್ರಿನ್ಸಿಪಲ್ ಸುಧಾ ರಾವ್ ಅಂತ, ಅವರು ನನ್ನ ಫೇವ್ರೆಟ್ ಮ್ಯಾಮ್. ಈಗ ಎಲ್ಲಿದ್ದಾರೆ? ಅವರು ಈಗ ಮಲೇಷಿಯಾಲ್ಲಿದ್ದಾರೆ. ಓ, ಮಲೇಷಿಯಾ ಹೋದ್ರಾ? ಅವರು ನನಗೆ ಜ್ವರ ಇಲ್ಲಾರೆ ಹಾಸ್ಪಿಟಲಿಗೆ ಬಂದು ಅವ್ರ ಅಮ್ಮನ ಥರ ಟ್ರೀಟ್ ಮಾಡ್ತಾರೆ, ಪ್ರಿನ್ಸಿಪಲ್ ಆಗಿ ಕೂಡ. ಅವರಿಗೂ ಬೇಜಾರು, ಅವರಿಗೆ ಹುಷಾರಿಲ್ಲ ಆದರೆ ನನಗೂ ಹುಷಾರಿರಲಿಲ್ಲ. ಮತ್ತು ಅನಿತಾ ಮ್ಯಾಮ್ ನನಗೆ ತುಂಬ ಇಷ್ಟ, ಈಗ ಪ್ರಿನ್ಸಿಪಾಲ್, ಅವರು ತುಂಬ ಇಷ್ಟ. ಮತ್ತು BRK ಮೂರ್ತಿ ಸರ್, ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಅವರು ನನಗೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು. ಆಮೇಲೆ ಎಲ್ಲ ಕೋಆರ್ಡಿನೇಟರ್ ಎಲ್ಲರ ಹತ್ರ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರು. ಅದೆಲ್ಲ ನಂಗೆ ತುಂಬ ಖುಷಿ ಇದೆ. ನನ್ನ ಕ್ಲಾಸಲ್ಲಿ ನಾನೊಂಥರ ಲೀಡರ್ ಥರ ಇದೆ. ಶಿವಾನಿ ಸೆಲೆಬ್ರಿಟಿ ಅಲ್ವಾ? ಹಾಗೆ ಸೆಲೆಬ್ರಿಟಿ ಫೀಲ್ ಹೇಗಿರ್ತದೆ? ನಂಗೆ ತುಂಬ ಖುಷಿ ಇರ್ತದೆ. ಅಂದರೆ ಶಿವಾನಿ ಒಂದು ಆಸನ ಮಾಡಿದರೆ ನನ್ನ ಮ್ಯಾಮ್ ಕೂಡ ಅವರಿಗೆ ಭಯ ಆಗ್ತದೆ. ಅವರು ಹೋಗ್ತಾರೆ, ನನ್ನದು ಆಸನ ಏನಾದ್ರು ನೋಡಿದರೆ ಭಯ ಆಗ್ತಾರೆ ಅವರಿಗೆ. ಅಂದರೆ ಅವರಿಗೂ ತುಂಬ ಖುಷಿ ಇದೆ. ನನ್ನ ಫೇವ್ರೆಟ್ ಮ್ಯಾಮ್ ಸ್ಕೂಲಲ್ಲಿ ಎಲ್ಲರೂ ನನ್ನ ಫೇವ್ರೆಟ್ ಮ್ಯಾಮ್. ಅವರು ನನಗೆ ತುಂಬ ಎಲ್ಲ ಮ್ಯಾಮ್ ಕಂಗ್ರ್ಯಾಚುಲೇಷನ್ಸ್ ಅಂದಿದ್ದಾರೆ. ಅಲ್ಲ, ನೀನು ಸ್ಕೂಲಲ್ಲಿ ಹೇಗೆ ಆಸನ ಮಾಡಿ ತೋರಿಸಿದ್ಯಾ? ಸ್ಕೂಲಲ್ಲಿ ಮಾಡಲಿಲ್ಲ. ಅಂದರೆ ನನ್ನದು ಇದು ಹಾಕಿದಾರಲ್ಲ ಪೇಪರಲ್ಲಿ ಅಲ್ಲ, ಅದರಲ್ಲಿ ಆಸನಗಳಿದೆ ಅಲ್ಲ, ಅದೆಲ್ಲ ನೋಡಿದ್ದಾರೆ. ಹಾಗೆ ನಿಮಗೆ ಈಗ ಸ್ಕೂಲಲ್ಲಿ ಒಂಥರ ಸೆಲೆಬ್ರಿಟಿ ಇದ್ದಾಗೆ ನೀನು. ಆಟೋಗ್ರಾಫ್ ಯಾರಾದರೂ ಕೇಳಿದಾರಾ? ಇಲ್ವಾ? ದೊಡ್ಡವಳಾದ್ಮೇಲೆ ಏನಾಗ್ಬೇಕಂತಿದ್ಯಾ? ಯೋಗ ಸೈಂಟಿಸ್ಟ್ ಆಗ್ಬೇಕಂತ. ಯೋಗ ಸೈಂಟಿಸ್ಟಾ? ಯೋಗ ಸೈಂಟಿಸ್ಟ್ ಆಗಿ ಏನು ಮಾಡ್ತೀಯಾ? ಒಬ್ಬರಿಗೆ ಕಾಯಿಲೆಯನ್ನು ಯೋಗ ಮಾಡಿ ಗುಣ ಮಾಡಬೇಕಂತ ನನ್ನ ಆಸೆ. ಮೆಡಿಸಿನ್ಸ್ ಎಲ್ಲ ನಾನು ಮಾಡಲ್ಲ, ಯೋಗದಿಂದನೇ ಒಂದು ಕಾಯಿಲೆ ಎಲ್ಲ ಗುಣ ಆಗಬೇಕಂತ ನನಗೆ ಆಸೆ ಇದೆ. ಆದರೆ ತುಂಬ ಅಜ್ಜಿಯವರೆಲ್ಲ ಇದ್ರೆ ಅವ್ರಿಗೆ ಯೋಗಾಸನ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ? ಆದರೂ ಕುತ್ಕೊಂಡಲ್ಲ ಪದ್ಮಾಸನ ಅಲ್ವಾ, ಕಪಾಲಭಾತಿ ಅದೆಲ್ಲ ಹೇಳಿಕೊಡ್ಬೋದಲ್ಲ. ಅಲ್ಲ, ಈಗ ಅಜ್ಜಿಯವರು ಅಂತ ಹೇಳಿದ್ರೆ ಒಂದು 80 ಇಯರ್ಸ್ ಎಬೋ, ಅವರೆಲ್ಲ ಯೋಗಾಸನ ಹೇಗೆ ಮಾಡ್ತಾರೆ? ಅವರು ಉಸಿರಾಡೋದು ಅದೆಲ್ಲ ಆಸನ ಅಲ್ಲ, ಇದು ಕಪಾಲಭಾತಿ ಅದೆಲ್ಲ ಮಸಾಜ್ ಅದೆಲ್ಲ ಹೇಳಿಕೊಡ್ತೀಯಾ? ಹೌದು. ಎಲ್ಲಿ ನಿನ್ನದು ಸೆಂಟರ್ ಓಪನ್ ಮಾಡ್ಬೇಕಂತಿದ್ಯಾ, ಯೋಗಾಸನ ಸೆಂಟರ್? ಅದು ಗೊತ್ತಿಲ್ಲ. ಇಲ್ವಾ? ಅಮ್ಮನ ಜೊತೆ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ಅಮ್ಮನ ಜೊತೆ ಯೋಗದಲ್ಲಿ ಅದೇ, ಅಂದರೆ ಎಲ್ಲಾದರೂ ಹೋದಾಗ ಅಮ್ಮ ತುಂಬ ಮುದ್ದು ಮಾಡ್ತಾರೆ. ಒಂದು ಖುಷಿ ಆದರೆ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಯೋಗಕ್ಕೆ. ತೊಂದರೆ ಇಲ್ಲ, ಆಗಿಲ್ಲಾದ್ರೆ ಭಯದೇ ಇಲ್ಲ ಅಮ್ಮ ವಿನ್ ಆಗಿಲ್ಲ ಆದರೆ. ಆದರೆ ಇಲ್ಲಿವರೆಗೂ ನಾನು ಯಾರಲ್ಲೂ ವಿನ್ ಆಗಿದ್ದಿಲ್ಲ. ವಿನ್ ಆಗಿರಲಿಲ್ವಾ? ಸೋತಿರ್ಲಿಲ್ಲ? ಸೋತಿರ್ಲಿಲ್ಲ. ಎಲ್ಲ ಕಡೆ ವಿನ್ ಆಗಿ ಬಂದಿದ್ಯಾ? ಹೌದು. ಅಲ್ವಾ? ಮೂವೀಸ್ ಎಲ್ಲ ನೋಡ್ತೀಯಾ? ಹಾಂ, ನೋಡ್ತೇನೆ. ಯಾವುದು ನಿಮ್ಮದು ಫೇವ್ರೇಟ್ ಹೀರೋ? ಎರಡು ಮೂವೀಸ್ ಇದೆ, ಗಿರಿಗಿಟ್ಟುಲು ಮೂವಿ ಮತ್ತು ರೆಡ್ ಎಕ್ರೆ ತುಳು ಮೂವಿ. ಫೇವ್ರೇಟ್ ಹೀರೋ ಅಂದರೆ ರಕ್ಷಿತ್ ಶೆಟ್ಟಿ, ಅವರ ಟೈಗರ್ ಡ್ಯಾನ್ಸ್ ತುಂಬ ಇಷ್ಟ. ಗಿರ್ಗಿಟ್ ಮತ್ತೆ ಇನ್ನೊಂದು ಯಾವ ಮೂವಿ ಹೇಳಿದ್ವಿ? ರೆಡ್ ಎಕ್ರೆ ತುಳು ಮೂವಿಯಾ? ಹೌದು. ಬೇರೆ ಕನ್ನಡ ಮೂವೀಸ್ ಯಾವುದು ಇಂಟ್ರೆಸ್ಟ್ ಇಲ್ವಾ? ಕನ್ನಡ ಮೂವೀಸು ಬೊಂಬೆ ಹೇಳುತ್ತೈತೆ, ರಾಜ್ಕುಮಾರ ಫಿಲ್ಮ್, ಅದರದ್ದು ಪುನೀತ್ ರಾಜ್ಕುಮಾರ್ ಸಾಂಗ್ ನಂಗೆ ತುಂಬ ಇಷ್ಟ. ಅವರು ಕೂಡ ನಂಗೆ ತುಂಬ ಇಷ್ಟ. ಅವರನ್ನು ಮೀಟ್ ಆಗಬೇಕಂತ ಇದ್ದೆ ಯೋಗ ಮಾಡಿ, ಆದರೆ ಅವರು ಸಿಕ್ಕಲಿಲ್ಲ ನನಗೆ. ಸಿಗಲಿಲ್ಲಲ್ಲ? ಎಲ್ಲರೂ ಸಹ ಅವರನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಏನು ಮಾಡೋದು ಅಲ್ವಾ? ಇವಾಗ ನೀನು ದೊಡ್ಡೋಳಾದ್ಮೇಲೆ ಇದು ಯೋಗ ವಿಜ್ಞಾನಿ ಆದ್ಯಾ ಅಲ್ವಾ? ಆವಾಗ ನಿನ್ನ ಹತ್ರ ಒಬ್ಬರು ಪೇಷಂಟ್ ಬರ್ತಾರೆ, ನನಗೆ ಒಂದು ಸಮಸ್ಯೆ ಉಂಟು, ಅದನ್ನು ನೀನು ಹೇಗೆ ಸಾಲ್ವ್ ಮಾಡ್ತೀಯಾ?
ಅಂದರೆ ಈಗ ಒಬ್ಬರಿಗೆ ಗರಿ ಗರಿ ಜ್ವರ ಬರ್ತದೆ, ಆಸನನ ತಿಳ್ಕೊಳ್ತೇನೆ, ಆ ಆಸನದಿಂದ ಜ್ವರ ಎಲ್ಲ ಹೋಗ್ತದೆ, ಅದರಿಂದ ಕಮ್ಮಿ ಆಗ್ತದೆ ಅಂತೆಲ್ಲ ತಿಳ್ಕೊಂಡು ಅವರಿಗೆ ಹೇಳಿಕೊಡ್ತೇನೆ. ಆವಾಗ ಇದು ಕಮ್ಮಿ ಕಮ್ಮಿ ಆಗುತ್ತೆ. ಅಲ್ಲ, ಜ್ವರಕ್ಕೆ ಯೋಗಾಸನದಲ್ಲಿ ಮದ್ದುಂಟಾ? ಹಾಂ ಹೌದು, ಯಾವ್ದು? ಕೆಲವು ಆಸನಗಳೆಲ್ಲ ಇದೆ, ಅದು ತುಂಬ ಕಮ್ಮಿ ಮಾಡ್ತದೆ. ಹೌದಾ? ಕಪಾಲಭಾತಿ ಅದೆಲ್ಲ ಆಸನ ನನಗೆ ಗೊತ್ತಿಲ್ಲ, ಸರ್ ಎಲ್ಲ ಹೇಳಿಕೊಡ್ತಾರೆ ನನಗೆ. ಓ, ಅದು ಈಗ ಜ್ವರ ಸಹ ಇದು ಯೋಗಾಸನದಲ್ಲಿ ಕಡಿಮೆ ಆಗ್ತದಾ? ಹೌದು. ಓ, ಮತ್ತೆ ನೀನು ಡ್ಯಾನ್ಸಲ್ಲಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ? ಹಾಂ, ನಂಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನಗೆ. ಯೋಗದಿಂದ ಆರ್ಟಿಸ್ಟಿಕ್ ಯೋಗ ಅಂತ ಇದೆ, ಡ್ಯಾನ್ಸ್ ಮಾಡ್ಕೊಂಡು ಯೋಗ ಮಾಡೋದು. ಹೌದಾ? ಅಸ ಕಲ್ತಿದ್ಯಾ? ಹೌದು, ಕಾಂಪಿಟೇಷನ್. ಎಲ್ಲಿ ಅದು ಕಾಂಪಿಟೇಷನ್ ಇತ್ತು? ಕಾರ್ಕಳದಲ್ಲೇ. ಕಾರ್ಕಳದಲ್ಲಿ ಕಾಂಪಿಟೇಷನ್ ಇತ್ತಾ? ಹೌದು. ಅದು ನಿಂಗೆ ಯಾರು ಹೇಳಿಕೊಟ್ರು? ಡ್ಯಾನ್ಸ್ ಎಲ್ಲ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಎಲ್ಲ ಕಲ್ತೇನೆ. ಆಮೇಲೆ ಯೋಗ ಎಲ್ಲ ನಾನೇ ಮಾಡ್ತೇನೆ, ಅಂದರೆ ಒಂದು ಸ್ಟೆಪ್ ಆಗಿ ಯೋಗ, ಇನ್ನೊಂದು ಸ್ಟೆಪ್ ಆಗಿ ಯೋಗ, ಹಾಗೆ ಮಾಡ್ತೇನೆ. ಈಗ ನೀನು ಎಷ್ಟು ಕ್ಲಾಸಿಗೆ ಹೋಗ್ತೀಯಾ? ಕ್ಲಾಸ್ ಅಂದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇಲ್ಲ, ಯಾಕಂದರೆ ನಾನಾಗೆ ಸ್ಟೆಪ್ಸ್ ಕಲಿತೇನೆ. ಯೋಗ ಕ್ಲಾಸ್ ಒಂದು ಹೋಗ್ತೇನೆ, ಮತ್ತು ಯಾವ ಕ್ಲಾಸಿಗೆ ಹೋಗಿಲ್ಲ, ಅದು ಇಂಟ್ರೆಸ್ಟ್ ಇದೆ ಎಲ್ಲದು. ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೇನೆ, ಅದೆರಡೇ ಕ್ಲಾಸ್. ಅದು ಎಲ್ಲರಲ್ಲೂ ಇಂಟ್ರೆಸ್ಟ್ ಇದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಟೈಮ್ ಅಂದರೆ ಈಗ ಒಂದು ಟೈಮ್ ಆಗಿರ್ತದೆ, ಡ್ರಾಯಿಂಗ್ ಮಾಡೋದು ಇಷ್ಟು ಗಂಟೆ, ಯೋಗ ಮಾಡೋದು ಇಷ್ಟು ಗಂಟೆ, ಓದೋದು ಇಷ್ಟು ಗಂಟೆ, ಟೈಮ್ ಆಗಿ ನಾನು ಮಾಡ್ತೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 7 o'clock 8 o'clock, ಅಂದರೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಹೌದು. 7 o'clock ಹೇಳ್ತೀನಿ. ಮತ್ತೆ ರಾತ್ರಿ ಮಲಗುವಾಗ ಎಷ್ಟು ಹೊತ್ತಾಗ್ತದೆ? 9 o'clock 10 o'clock. ಮಿಡ್ಲ್ ಫ್ರೀ ಟೈಮ್ ಇದ್ದಾಗ ಇದು ಡ್ರಾಯಿಂಗ್ ಮತ್ತು ಯೋಗಾಸನ ಫ್ರೀ ಕಲಿತೇವೆ. ಇದ್ದಾಗ ಮಾಡ್ತೇನೆ, ಯೋಗ ಮಾಡ್ತೇನೆ. ಫ್ರೀ ಇಲ್ಲಾದ್ರೂ ಯೋಗ ಮಾಡ್ತೇನೆ, ಜಸ್ಟ್ ಎಕ್ಸಸೈಸ್. ಅಂದರೆ ಎಕ್ಸಾಮ್ ಇದೆ, ಅದಕ್ಕೆ ಓದಬೇಕಲ್ವ, ಆದರೂ ನಾನು ಯೋಗನ ಬಿಡಲ್ಲ. ಡ್ರಾಯಿಂಗ್ ಎಲ್ಲ ಫ್ರೀ ಇದ್ದಾಗ ಮಾತ್ರ ಮಾಡ್ತೇನೆ. ಸ್ಕೂಲಲ್ಲಿ ಕಾಂಪಿಟೇಷನ್ ಆಗ್ತದಾ ಡ್ರಾಯಿಂಗ್ ಎಲ್ಲ? ಹಾಂ, ಡ್ರಾಯಿಂಗ್ ಕಾಂಪಿಟೇಷನ್, ಡ್ರಾಯಿಂಗ್ ಮ್ಯಾಮ್ ಎಲ್ಲ ಹೇಳಿಕೊಡ್ತಾರೆ. ಕಾಂಪಿಟೇಷನ್ ಅಂದರೆ ಇಯರಿಗೆ ಒಂದು ಸತಿ ಎಕ್ಸಾಮ್ ಎಲ್ಲ ಇರ್ತದೆ ಡ್ರಾಯಿಂಗ್, ಇದು ಫೈನಲ್ ಮಿಡ್ ಟರ್ಮ್ ಅಲ್ಲ. ಹೌದಾ? ಹೌದು. ಈಗ ಸ್ಕೂಲಲ್ಲಿ ಯಾವುದಾದ್ರೂ ಕಾಂಪಿಟೇಷನಲ್ಲಿ ವಿನ್ ಆಗಿದೆಯಾ? ಸ್ಕೂಲಲ್ಲಿ ಹೌದು, ನಾನು ಸ್ಪೋರ್ಟ್ಸ್ ಕಾಂಪಿಟೇಷನು ಇದೆ. ರೇಸಲ್ಲಿ ನನಗೆ ಸೆಕೆಂಡ್ ಫಸ್ಟ್ ಬಂದಿದ್ದೇನೆ. ಚೆಸ್ ಎಲ್ಲ ಇದೆ ನನ್ನ ಸ್ಕೂಲಲ್ಲಿ, ಕ್ಯಾಂಟೀನ್ ಕೂಡ ಇದೆ. ಹೌದಾ? ಹೌದು. ಟಿಫಿನ್ಗೆ ಏನೆಲ್ಲ ತಗೊಂಡು ಹೋಗ್ತೀಯಾ? ಅಮ್ಮ ಲಂಚ್ ಬ್ರೇಕ್ ಇದೆ. ಫಸ್ಟಿಗೆ ನಾನು ದೋಸೆ ಏನಾದ್ರು ತಗೊಂಡು ಹೋಗ್ತೇನೆ, ಆಮೇಲೆ ಲಂಚಿಗೆ ಊಟ ಎಂತಾದ್ರು ಪಲ್ಯ ಹಾಕಿ ಊಟ ತಗೊಂಡು ಹೋಗ್ತೇನೆ. ಏನಾದರೂ ಕ್ಯಾಂಟೀನು ಇದೆ, ಒಂದು 20 ರೂಪಾಯಿ ಕೊಟ್ಟರೆ ಕ್ಯಾಂಟೀನಿಗೆ ಹೋಗಿ ತಿನ್ಬೋದು. ಓ, 20 ರೂಪಾಯಿ ಏನೆಲ್ಲ ಸಿಗ್ತದೆ ಕ್ಯಾಂಟೀನಲ್ಲಿ? ರೈಸ್, ದಾಲ್, ಸಾರು, ಬೇರೆ ಬೇರೆ ಸಾರು ಸಿಗ್ತದೆ, ಮತ್ತು ಜ್ಯೂಸು ಸಿಗ್ತದೆ. ಓ, 20 ರೂಪಾಯಿಲಿ ಇಷ್ಟೆಲ್ಲ ಸಿಗ್ತದಾ? ಆಗ್ಬೋದು. ಸುಮಾರು ಜನ ಇರ್ತಾರೆ. ಹಾಂ, ಅದೇ. ನಿಮಗೆ ಕ್ಯಾಂಟೀನಲ್ಲಿ ಮಾಡೋದು ಯಾವ್ದು ಇಷ್ಟ ಫುಡ್? ವೈಟ್ ರೈಸ್, ಆಮೇಲೆ ದಾಲ್ ಸಾರು ತುಂಬ ಇಷ್ಟ. ಅಷ್ಟೇ ಸಾಕು, ಆದರೆ ಸುಮಾರಿದೆ, ನಾನು ಅಷ್ಟೇ ತಗೊಳ್ಳೋದು. ಹೌದಾ? ಹೌದು. ಮನೇಲಿ ಎಂತ ವೈಟ್ ರೈಸ್ ಅಲ್ವಾ? ಅಲ್ಲ, ಬಾಯ್ಲ್ ರೈಸ್. ಓ, ಅದಕ್ಕೆ ನಿಮಗೆ ಕ್ಯಾಂಟೀನಲ್ಲಿ ವೈಟ್ ರೈಸ್ ಇಷ್ಟ ಅಲ್ವಾ? ಹೌದು. ಮತ್ತೆ ಈಗ ನೀನು ಹೊರಗಡೆ ಎಲ್ಲ ತಿರುಗಾಡ್ಲಿಕ್ಕೆ ಹೋಗ್ತೀಯಲ್ವಾ, ಹೌದು. ಆವಾಗ ಯಾರಾದರೂ ನಿನ್ನನ್ನು ಗುರುತಿಸಿದಿಲ್ವಾ? ಓ, ಶಿವಾನಿ ಯೋಗಾಸನದಲ್ಲಿ ವಿನ್ನರ್ ಹೌದು, ಆಗಿದೆ. ಅಮ್ಮನ ಹತ್ರ ಕೇಳಿದ, ನೀವು ಶಿವಾನಿ ಅಮ್ಮ ಅಲ್ವಾ ಅಂತ. ಅಮ್ಮ ಅಂತಾರೆ, ಮೊದಲು ಶಿವಾನಿ ಮಗಳು ಅಂತ ಇದ್ರು, ಆಮೇಲೆ ಈಗ ಶಿವಾನಿ ಅಮ್ಮ ಅಂತ ಆಯಿತು ಅಂತ ಅಂತಾರೆ ಅಮ್ಮ. ಗುರುತಿಸ್ತಾರ? ಈಗ ನಿಮ್ದು ಸೆಲೆಬ್ರೇಷನ್ ಹೇಗಿತ್ತು ಯೋಗದ ವಿನ್ ಆದಾಗ? ಜಸ್ಟ್ ಅಮ್ಮ ಬಿರಿಯಾನಿ ಅಂದರೆ ನಾವು ಖುಷಿಯಿಂದ ಎಲ್ಲರೂ ತಿರ್ಗಾಡ್ಲಿಕ್ಕೆ ಹೋಗ್ತೇವೆ, ಅದೆಲ್ಲ ಮಾಡ್ತೇವೆ. ಸ್ಕೂಲಿಗೆ ಏನು ಕೊಟ್ಟಿದ್ಯಾ? ಸ್ಕೂಲಲ್ಲಿ ಅಂದರೆ ಸ್ಕೂಲಲ್ಲಿ ಈಗ ನೀನು ವಿನ್ ಆಗಿ ಸ್ಕೂಲಿಗೆ ಹೋದ್ಯಲ್ವಾ, ಆಗ ಸ್ಕೂಲಲ್ಲಿ ಏನು ಕೊಡಲಿಲ್ಲ? ಕಂಗ್ರ್ಯಾಚುಲೇಷನ್ಸ್, ಸ್ವೀಟ್ಸ್ ಎಲ್ಲ ಹೊಡಿಲ್ಲ. ಅಲ್ಲಿ ಓಡಿಲ್ವಾ? ಕಂಗ್ರ್ಯಾಚುಲೇಷನ್ಸ್ ಅಂತಾರೆ, ನಾನು ಮ್ಯಾಮಿಗೆ ಅಂತೇನೆ ನಾನು ವಿನ್ ಆಗಿದೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಮತ್ತು ಗ್ರೀಟಿಂಗ್ಸ್ ಕೊಡ್ತಾರೆ. ಅಸೆಂಬ್ಲಿಯಲ್ಲಿ ವಿನ್ ಮಾಡಿದ್ದಕ್ಕೆ ನಾನು ಸ್ಟೇಜಲ್ಲಿ ನಿಲ್ತೇನೆ, ಆಮೇಲೆ ನ್ಯಾಷನಲ್ ಆ್ಯಂಥಮ್ ಎಲ್ಲ ನಾನೇ ಅಂತೇನೆ. ನೀನು ಹೇಳ್ದಾ? ನಾನು ಒಬ್ಳೆ ಅಂತ ಇಲ್ಲ, ಸುಮಾರು ಜನ ಇರ್ತಾರೆ, ನಾನು ಒಬ್ಳೆ ನ್ಯಾಷನಲ್ ಆ್ಯಂಥಮ್ ಅಲ್ಲ, ಎಲ್ಲರೂ ಒಟ್ಟಿಗೆ. ಹೌದಾ? ಈಗ ನಿಮ್ಮದು ಅಸೆಂಬ್ಲಿ ಆಗುವಾಗ ಏನೆಲ್ಲ ಮಾಡ್ತಾರೆ? ಅದು ದೇಶ ಗೀತೆ, ನ್ಯಾಷನಲ್ ಆ್ಯಂಥಮ್, ಮತ್ತು ವಂದೇ ಮಾತರಂ ಅದೆಲ್ಲ ಹೇಳ್ತಾರೆ. ಮತ್ತು ನ್ಯೂಸ್ ಎಲ್ಲ ಓದಿ ಹೇಳ್ತಾರೆ, ಹಿಂದೂ ನ್ಯೂಸ್ ಪೇಪರ್. ನಾನು ಹೇಳ್ಬೋದು, ಚಿಕ್ಕವರು ಯಾರಾದರೂ ಹೇಳಬೇಕು ಓದಿ. ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ನ್ಯೂಸ್ ಹೇಳ್ತಾರೆ. ಅದು ಸಿಲೆಕ್ಷನ್ ಯಾರು ನೀವೇ ಮಾಡ್ತೀರಾ ಅಲ್ಲ ಸರ್? ಪೇಪರ್ ಇರಬೇಕು ನಮ್ಮ ಹತ್ರ. ಅಂದರೆ ಪ್ರಿನ್ಸಿಪಾಲ್ ಅಂದಿದ್ದಾರೆ, ಹಿಂದೂ ನ್ಯೂಸ್ ಪೇಪರ್ ಅಂತ. ಸ್ಟೇಟ್, ಇಂಟರ್ನ್ಯಾಷನಲ್,
ನ್ಯಾಷನಲ್ ಎಲ್ಲ ಇದೆ, ಅದನ್ನು ಓದಿ ಹೇಳಬೇಕು. ಹೌದು, ಇದೇ ನ್ಯೂಸ್ ಓದ್ಬೇಕಂತ ನಿಂಗೆ ಹೇಗೆ ಗೊತ್ತಾಗ್ತದೆ? ಅವ್ರು ಅಂತಾರೆ ಕ್ಲಾಸಲ್ಲಿ. ಫಸ್ಟಿಗೆ ಸೆಲೆಕ್ಷನ್ ಮಾಡಿರ್ತಾರ ಇದೇ ನ್ಯೂಸ್ ಓದಬೇಕು ಅಂತ. ಹೌದು, ಪೇಪರ್ ಯಾರ ಹತ್ರ ಪೇಪರ್ ಇದೆ ಅವರು ಓದಿ ಅನ್ನಿ. ಅಂದರೆ ಯಾವ ಸ್ಟ್ಯಾಂಡರ್ಡ್ ಆದರೂ ತೊಂದರೆ ಇಲ್ಲ, ಓದಿ ಹೇಳಬೇಕು. ಅಥವಾ ಅವರೇ ಕೊಡ್ತಾರೆ ನ್ಯೂಸ್ ಪೇಪರ್. ಆದರೆ ಅವರ ಇಷ್ಟ ಯಾರು ಓದಿ ಹೇಳಬೇಕಂತ. ಹೌದು, ನಾನು ಓದಿ ಹೇಳಿಲ್ಲ, ಅಂದರೆ ನನಗೆ ನ್ಯಾಷನಲ್ ಆ್ಯಂಥಮ್ ಹೇಳಬೇಕಲ್ಲ, ಅದಕ್ಕೆ. ಬೇರೆ ಯಾವುದಾದ್ರು ಸಿಂಗಿಂಗ್ ಕಾಂಪಿಟೇಷನ್? ಹಾಂ, ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಇದೆ, ಕ್ರಾಫ್ಟ್ ಕಾಂಪಿಟೇಷನ್, ಕ್ಲೇ ಮಾಡಲಿಂಗ್, ಅದೆಲ್ಲ ಇದೆ. ಯಾವುದಾದ್ರು ಸಾಂಗ್ ಹಾಡ್ತೀವಿ ಇವಾಗ? ಹಾಂ, ಸರಿ, ಹಾಡು. ಸ್ವಲ್ಪ ಗೊತ್ತಿದೆ. ಪರವಾಗಿಲ್ಲ, ಎಷ್ಟು ಗೊತ್ತುಂಟು ಅಷ್ಟ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು. ರಾಜರತ್ನನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಅಷ್ಟೇ. ಚೆನ್ನಾಗಿದೆ ಸಾಂಗ್ ಹಾಡಿದ್ದು. ಥ್ಯಾಂಕ್ ಯು. ಯಾರು ಹೇಳಿಕೊಟ್ರು? ಅಮ್ಮ. ಓ, ಅಮ್ಮ ಸಿಂಗಿಂಗ್ ಹೇಳಿಕೊಡ್ತಾರಾ? ಹಾಂ, ಅಮ್ಮಂಗೆ ತುಂಬ ಇಂಟ್ರೆಸ್ಟ್ ಇದೆ, ನನಗೂ ಹೇಳಿಕೊಡ್ತಾರೆ. ಅಮ್ಮ ಬೇರೆ ಏನು ಹೇಳಿಕೊಡ್ತಾರೆ? ಅಮ್ಮ ಡ್ಯಾನ್ಸು ಹೇಳಿಕೊಡ್ತಾರೆ ನನಗೆ. ಓ, ಅಂದರೆ ಈಗ ನಾನು ಕೆಲವು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಡ್ಯಾನ್ಸ್ ಸ್ಟೆಪ್, ಅಂದರೆ ಅಮ್ಮ ಅಂತಾರೆ ಈ ಡ್ಯಾನ್ಸ್ ಕಲಿ ಅಂತ, ಆಮೇಲೆ ನಾನು ಕಲಿತೇನೆ. ಈಗ ನಿನ್ನದು ಮೇನ್ ಟೀಚರು ಅಮ್ಮವೆಯಾ? ಹೌದು. ಯೋಗಾಸನಕ್ಕೆ ಅಪ್ಪ ಮತ್ತೆ ಯೋಗಾಸನ ಸರ್, ಉಳಿದದು ನಿಂದು ಡ್ರಾಯಿಂಗ್, ಡ್ಯಾನ್ಸಿಂಗ್ ಅದಕ್ಕೆಲ್ಲ ಅಮ್ಮನೇ ಗುರು. ಅಮ್ಮ ಕೂಡ ಅಂತಾರೆ. ಈ ಡ್ರೆಸ್ ಯಾರು ತೆಗೆಸಿಕೊಟ್ಟದ್ದು? ಅಮ್ಮ ತೆಗೆಸಿಕೊಟ್ಟಿದ್ದ? ಎಲ್ಲ ಮ್ಯಾಚಿಂಗ್ ಮಾಡಿ ಅವರೇ ಕಳಿಸಿದ್ದ? ಹೌದು. ನೀನೇನು ಮಾಡ್ಕೊಂಬರ್ಲಿಲ್ವಾ? ಅಕ್ಕ ಮತ್ತೆ ಅಮ್ಮ ನನಗೆ ರೆಡಿ ಮಾಡಿದ್ರು. ಓ, ಮನೇಲಿ ಎಷ್ಟಿನ ಇರೋದು? ಅಪ್ಪ, ನಾನು, ಅಮ್ಮ ಮತ್ತೆ ಅಕ್ಕ. ಓ, ಅಕ್ಕ ಇದ್ದಾಳಾ? ಅಕ್ಕ ಏನು ಮಾಡ್ತಾಳೆ? ಫ್ಯಾಷನ್ ಡಿಸೈನರ್. ಓ, ಅವಳು ಫ್ಯಾಷನ್ ಡಿಸೈನರಾ? ಎಲ್ಲಿ? ಅಂದರೆ ಯೋನ್ ಅಕ್ಕ ಅಲ್ಲ. ಹಾಂ, ಕಸಿನಾ? ಅವಳೆಲ್ಲಿ ಫ್ಯಾಷನ್ ಡಿಸೈನರ್? ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಗಿದ್ರೆ ಅವಳು ಹೀಗೆ ಪ್ರಿಪೇರ್ ಮಾಡಿದ್ಲೇನು? ಇಷ್ಟಾದರೂ ಡಿಸೈನರ್ ಅಲ್ವಾ? ಅಮ್ಮ ಕೂಡ ನನಗೆ ಹಾಸ್ಟೆಲ್ ಎಲ್ಲ ಮಾಡಿದ್ರು. ಓ, ಅಮ್ಮ ಹೇರ್ ಸ್ಟೈಲ್ ಮಾಡಿದ್ದ? ಹೌದು. ಇವತ್ತು ಇಲ್ಲಿಗೆ ಬರಬೇಕಂತ ಇದೆಯಲ್ಲ, ಎಷ್ಟು ಪ್ರಿಪೇರ್ ಆಗಿದೆಯಾ? ನಾನು ಮಾತಾಡೋದಲ್ಲ, ಪ್ರಿಪೇರ್ ಆಗಿರಲಿಲ್ಲ. ಅಂದರೆ ಮಾತಾಡೋದು ಪ್ರಿಪೇರ್ ಇಲ್ಲ ಅಲ್ವಾ? ಮಾತಾಡಲಿಕ್ಕೆ ಏನು ಪ್ರಿಪರೇಷನ್ ಉಂಟು? ಏನು ಗೊತ್ತುಂಟು ಅದನ್ನು ಮಾತಾಡ್ತಾ ಹೋದ್ರೆ ಆಯಿತು ಅಲ್ವಾ? ಏನಾದರೂ ಸ್ಪೆಷಲ್ ಐಟಮ್ ಏನಾದರೂ ಮಾಡ್ತೀಯಾ ಮನೆಯಲ್ಲಿ? ಐಟಮ್ ಅಂದರೆ ಕ್ರಾಫ್ಟಾ? ಮಾಡ್ತೇನೆ ಕೆಲವು ಸತಿ. ನಾನು ಪೆನ್ಸಿಲ್ ಸ್ಟ್ಯಾಂಡ್ ಅದೆಲ್ಲ ಮಾಡ್ತೇನೆ. ಯಾವುದರಲ್ಲಿ ಮಾಡಿದ್ಯಾ? ಪೇಪರಲ್ಲಿಯಾ? ನ್ಯೂಸ್ ಪೇಪರಲ್ಲಿ, ಕಾರ್ಡ್ಬೋರ್ಡಲ್ಲಿ ಅದೆಲ್ಲ ಮಾಡ್ತೇನೆ. ಮನೆಯಲ್ಲಿ ನಿನಗೆ ನಿನ್ನದೇ ಆದ ರೂಮ್ ಉಂಟಾ? ಇಲ್ಲ, ನನ್ನ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡು. ಈಗ ನಿನಗೆ ಬಂದ ಪ್ರೈಸಸ್ ಎಲ್ಲ ಎಲ್ಲಿ ಇಟ್ಟಿದ್ಯಾ? ನನ್ನ ರೂಮಲ್ಲಿ ಇಟ್ಟಿದ್ದೇನೆ. ಅಲ್ಲೇ ಇಟ್ಟಿದ್ಯಾ? ಶೋಕೇಸಲ್ಲಿ ಎಲ್ಲರಿಗೂ ಕಾಣುವಾಗಿರಲಿಲ್ಲ? ಇಟ್ಟಿದೆ, ಹಾಗೆ ಇಟ್ಟಿದೆ. ಹಾಗೆ ಇಟ್ಟಿದ್ಯಾ? ಹೌದು. ಮತ್ತು ಬೇರೆ ನಿನ್ನದು ಏನಾದರೂ ಸ್ಪೆಷಲ್ ಮೂಮೆಂಟ್ಸ್ ಏನಾದರೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಉಂಟಾ? ನಂದು ಸರ್ ನನಗೆ ತುಂಬ ಇಷ್ಟ. ಅಂದರೆ ಸರ್ ನನ್ನ ಎತ್ಕೊಂಡು ಮುದ್ದು ಮಾಡಿ ನನ್ನ ಎತ್ಕೊಂಡೇ ತಿರುಗಾಡ್ತಾರೆ ಸರ್. ಅದು ನನ್ನ ಸ್ಪೆಷಲ್ ಮೂಮೆಂಟ್. ಆಮೇಲೆ ಅಮ್ಮ ಕೂಡ ನನಗೆ ತುಂಬ ಇದು ಮಾಡ್ತಾರೆ. ಹೋಟೆಲಿಗೆಲ್ಲ ಹೋಗ್ತೇವೆ, ಅಪ್ಪಂಗಂತೂ ತುಂಬ ಖುಷಿ ಆಗ್ತದೆ. ವೀಡಿಯೋ ಕಾಲಲ್ಲಿ ವಿನ್ ಆದರೆ ಅಪ್ಪ ಬರ್ತಾರೆ. ಇಲ್ಲಾಂದ್ರೆ ಅಮ್ಮನೇ ಕರ್ಕೊಂಡು ಹೋಗುದಾ? ಹಾಂ, ಈಗ ಕಾಂಪಿಟೇಷನ್ ಎಲ್ಲ ಇದ್ದರೆ ಅಪ್ಪ ಬರ್ತಾರೆ, ಅಪ್ಪ ಅಮ್ಮ ಎಲ್ಲ ಹೋಗ್ತೇವೆ. ಈಗ ನೀವು ಫ್ರೀ ಟೈಮಲ್ಲಿ ಅಂದರೆ ಈಗ ವೆಕೇಶನ್ ಎಲ್ಲ ಇರ್ತದಲ್ಲ, ಅವಾಗ ಎಲ್ಲಿ ಹೋಗ್ತೀರಾ ಯೂಶ್ವಲಿ ತಿರುಗಾಡ್ಲಿಕ್ಕೆಲ್ಲ? ಟ್ರಿಪ್ಪಾ? ಟ್ರಿಪ್ಪಲ್ಲಿ ಗೋವಾ ಹೋಗಿದ್ಯಾ? ಹೌದು, ಗೋವಾಕ್ಕೆ ಹೋಗಿದ್ದೇನೆ. ಮುರುಡೇಶ್ವರ, ಹಾಸನ್ ಅಲ್ಲಿ ಎಲ್ಲ ಹೋಗಿದ್ದೇನೆ. ಹಾಸನಲ್ಲಿ ಏನು ಸ್ಪೆಷಲ್ ಇತ್ತು? ಅಲ್ಲಿ ಅಪ್ಪಂದು ಹೋಟೆಲ್. ಓ, ಹಾಸನಲ್ಲಿ ಅಂದರೆ ಮೊದಲು ಹೋಟೆಲಲ್ಲಿ. ಹಾಂ, ಅಲ್ಲಿಗೆ ಹೋಗಿದ್ದೇನೆ. ಗೋವಾಕ್ಕೆ ಯಾರು ನಿಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತೀರಾ ಅಲ್ಲ ಫ್ರೆಂಡ್ಸ್ ಎಲ್ಲ? ಅಪ್ಪ ಅಮ್ಮ ನಾನು ಅಷ್ಟೇ ಹೋಗೋದು. ಕಾರಲ್ಲಿ ಹೋಗುದಾ? ಹೌದು. ಈಗ ನಿನ್ನದು ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್ ನನ್ನ ಅಪ್ಪ ಅಮ್ಮ. ಸ್ಕೂಲಲ್ಲಿ ಯಾರಿಲ್ಲ? ಸ್ಕೂಲಲ್ಲೂ ಇದ್ದಾರೆ, ಬಟ್ ಬೆಸ್ಟ್ ಹಾರ್ಟ್ ಫ್ರೆಂಡ್ ಅಂದರೆ ಅಪ್ಪ ಅಮ್ಮ. ಹೌದು, ಯಾಕಂದರೆ ಸ್ಕೂಲಲ್ಲಿ ತುಂಬ ಜಗಳ ಕೂಡ ಮಾಡ್ತಾರೆ. ಯಾರು ಜಗಳ ಮಾಡ್ತೀನಿ ಸ್ಕೂಲಲ್ಲಿ? ಅಂದರೆ ನಾವು ಫ್ರೆಂಡ್ಸಲ್ಲಿ. ಓ, ಜಗಳ ಆಗ್ತದಾ? ಯಾರು ಮತ್ತೆ ಕನ್ವಿನ್ಸ್ ಆಗೋದು ಯಾರು? ಅನಗ ಅಂತ. ಅವಳು ಕನ್ವಿನ್ಸ್ ಆಗುದಾ? ನೀನು ಜೋರು ಮಾಡ್ತೀಯ ತುಂಬ? ಇಲ್ಲ, ಅಂದರೆ ಸುಳ್ಳು ಹೇಳ್ತಾಳೆ, ಅವಳೇ ಸುಳ್ಳು ಹೇಳ್ತಾರೆ. ಓ, ನೀನು ಸುಳ್ಳು ಹೇಳುದಿಲ್ವಾ? ಸುಳ್ಳು ಹೇಳಿರ್ಬೋದು, ಇಲ್ಲ ಸತ್ಯ ಮಾತ್ರ ಹೇಳುದಾ? ಅವರೆಲ್ಲ ಸುಳ್ಳು ಹೇಳುದಾ?
ಹಾಗೆಯಾ? ಇಲ್ಲ ಅಂದರೆ ನಾವು ಹಾಗೆ ಜಗಳ ಜಗಳ ಮಾಡ್ತೀಯಾ? ಆಮೇಲೆ ರಾಜಿ. ಆಮೇಲೆ ರಾಜಿ ಹೇಗೆ ರಾಜಿ ಆಗ್ತೀರಾ? ಚಾಕ್ಲೇಟ್ ಕೊಟ್ಟು ರಾಜಿ ಆಗ್ತೀರಾ? ಇಲ್ಲ ಹೀಗೆ? ಹಾಗೆ ಸುಮ್ಮನೆ ಹಾಗೆ ಆಗ್ತೇವೆ. ಆಗ್ತೀರಾ? ಹಾಂ ನಿಂದು ಸ್ಕೂಲಲ್ಲಿ ಈಗ ನೀನು ಟಾಪರಾ? ನಾನೊಬ್ಳೆ ಅಂತ ಇಲ್ಲ, ಸುಮಾರು ಜನ ಇದ್ದಾರೆ. ಎಷ್ಟು? ಅಂದರೆ ನನ್ನ ಕ್ಲಾಸಲ್ಲಿ ನಾನು ಟಾಪರ್. ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಎಷ್ಟು ತಗೊಂಡಿದ್ಯಾ? A+ ಅಂದರೆ 50 ಮಾರ್ಕ್ಸಲ್ಲಿ 49 48 ಬಂದರೆ A+, ಅದೇ ನನ್ನ ಹೈಯೆಸ್ಟ್ ಮಾರ್ಕ್ಸ್. ಓ, ಈಗ ನಿಮಗೆ ಗ್ರೇಡ್ ಕೊಡೋದಾ, ಮಾರ್ಕ್ಸ್ ಅಲ್ವಾ? ಗ್ರೇಡು ಕೊಡ್ತಾರೆ, ಮಾರ್ಕ್ಸು ಕೊಡ್ತಾರೆ. ಹಾಂ. ಅಂದರೆ ಈಗ 50 ಕ್ವಶನ್ಸ್ ಇದೆ, ಅದರಲ್ಲಿ 49 48 45 ಇಂದ ಮೇಲೆ ಬಂದರೆ A+, A ಹಾಗೆಲ್ಲ ಇದೆ. A+A ಬಂದರೆ ಅದು ಗ್ರೇಡ್ ತುಂಬ ಇದು. ಓಕೆ, ದೊಡ್ಡೊಳಾದ್ಮೇಲೆ ಯೋಗ ವಿಜ್ಞಾನಿ ಆಗಬೇಕಂತ ಇದೆಯಾ? ಹೌದು. ನಿಮಗೆ ತುಂಬ ಆಲ್ ದ ಬೆಸ್ಟ್. ನಿನ್ನ ಕನಸುಗಳೆಲ್ಲ ಈಡೇರಲಿ ಅಂತ ವಿಶ್ ಮಾಡ್ತಾ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮನ ಏನು ಮಾಡುವಲ್ವಾ? ಹಾ, ಸರಿ. ಸ್ಪಂದನ ವಾಹಿನಿಯ ಹಾಂ, ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.